ಆದೇಶದ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ಸರ್ಕ್ಯುಲರ್ ಪ್ರಕಾರ ಇವತ್ತು ಮುಡಿಪ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಬಿಜೆಪಿ ಕುಮ್ಮಕ್ಕಿನಿಂದ ಸನ್ಮಾನ್ಯ ರಾಹುಲ್ ಗಾಂಧಿಯವರನ್ನು ಸಂಸತ್ ಸ್ಥಾನದಿಂದ ಅನರ್ಹಗೊಳಿಸಿ ದೇಶ ರಾಜಕಾರಣ ಮಾಡೋದನ್ನು ಖಂಡಿಸಿ ಇವತ್ತು ನಾವು ಮೌನ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಒಂದು ಮೌನ ಪ್ರತಿಭಟನೆಯ ಉಸ್ತುವಾರಿಯನ್ನು ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸನ್ಮಾನ್ಯ ಪ್ರಶಾಂತ್ ಕಾಜೋರವರು ವಹಿಸಿಕೊಂಡಿದ್ದಾರೆ. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಮೌನ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ KPCCಯ ಕಾರ್ಯದರ್ಶಿಗಳಾಗಿರುವ ಶ್ರೀಮತಿ ಮಮತಾ DS ಗಟ್ಟಿ ಅವರು ನಮ್ಮ ಜೊತೆಗೆ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿರುವ ದೇವದಾಸ್ ಭಂಡಾರಿ ಅವರು ನಮ್ಮ ಜೊತೆಗಿದ್ದಾರೆ. ತಾಲೂಕ್ ಪಂಚಾಯತಿನ ಮಾಜಿ ಅಧ್ಯಕ್ಷರಾದ ಚಂದ್ರಾಸ್ ಕರ್ಕೇರ್ ಅವರು ನಮ್ಮ ಜೊತೆಗಿದ್ದಾರೆ. ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾದ ಹೈದರ್ ಅವರು, ಇಬ್ರಾಹಿಂ ರವರು, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾದ ಇನ್ನೋರ್ವ ಮಾಜಿ ಸದಸ್ಯರಾದ ಪ್ರವೀಣ್ ಆಳ್ವಾರ್ ಅವರು, ಸೋಪಿಕುಂಜಿ ಹಾಜಿ ಅವರು, ಪಜೀರ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸೀತಾರಾಮ ಶೆಟ್ಟಿ ಅವರು, ನಮ್ಮ SC ಘಟಕದ ಅಧ್ಯಕ್ಷರಾದ ದಿನೇಶ್ ರವರು, ಪಜೀರ್ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಮೊಯ್ದೀನ್ ರವರು, ನಮ್ಮ ಅಸಂಘಟಿತ ಕಾರ್ಮಿಕ ವಲಯ ಘಟಕದ ಬ್ಲಾಕ್ ಅಧ್ಯಕ್ಷರಾದ ಮುರಳೀಧರ ಶೆಟ್ಟಿ ಅವರು, ನಮ್ಮ ಕುರ್ನಾಡು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಗಣೇಶ್ ನಾಯ್ಕ್ ಅವರು, ಪಜೀರ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಭರತ್ ಶೆಟ್ಟಿ ಅವರು, ಉಸ್ಮಾನ್ ಕುರ್ಯಾಡಿ ಅವರು, ನಮ್ಮ ಪ್ರೇಮಕ್ಕನವರು, ಕುರ್ನಾಡು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಪ್ರೇಮ ಗಟ್ಟಿಯವರು, ಬಾಳಪುಣಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶರೀಫ್ ರವರು, ಪಜೀರ್ ಮಾಜಿ ಅಧ್ಯಕ್ಷರಾದ ಇಮ್ತಿಯಾಜ್ ರವರು, ನಮ್ಮ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ರಹಮಾನ್ ರವರು, ಬಾಳಪುಣಿ ಗ್ರಾಮ ಪಂಚಾಯತ್ ಸದಸ್ಯರಾದ ಆಸಿಫ್ ರವರು, ಅದೇ ರೀತಿ ನಮ್ಮೆಲ್ಲರ ಹಿರಿಯರು ದಕ್ಷಿಣ ಕನ್ನಡ ಜಿಲ್ಲಾ ಅಹಿಂದದ ಜಿಲ್ಲಾಧ್ಯಕ್ಷರು ಆಗಿರುವಂಥ ಪದ್ಮನಾಭ್ ನರಿಂಗಾನ್ ರವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಸೇವಾದಳದ ಬ್ಲಾಕ್ ಅಧ್ಯಕ್ಷರಾದ ಜುಬೇರ್ ಅವರಿದ್ದಾರೆ. ಡಾಕ್ಟರ್ ಸೆಲ್ ಅಧ್ಯಕ್ಷರಾದ ಸುರೇಖಾರ್ ಅವರಿದ್ದಾರೆ. ನಮ್ಮ ಕುರ್ನಾಡು ಗ್ರಾಮ ಪಂಚಾಯತ್ನ ಸದಸ್ಯರಾದ ಅಶ್ರಫ್ ರವರಿದ್ದಾರೆ. ಹಿರಾ ಸದಸ್ಯರಾದ ಉಮರ್ ರವರಿದ್ದಾರೆ. ನಮ್ಮ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದ ನವಾಜ್ ನರಿಗಾನ್ ರವರಿದ್ದಾರೆ. ನಮ್ಮ ಪಜೀರ್ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಗ್ಲೋರಿನಾರ್ ಅವರಿದ್ದಾರೆ. ನಮ್ಮ ಕುರ್ನಾಡು ಗ್ರಾಮ ಪಂಚಾಯತ್ನ ಸದಸ್ಯರಾದ ಲೋಲಾಕ್ಷಿ ಅವರಿದ್ದಾರೆ. ಬಾಳಪುಣಿ ಗ್ರಾಮ ಪಂಚಾಯತ್ ಸದಸ್ಯರಾದ ಅಬ್ದುಲ್ ರಹಮಾನ್ ಇದ್ದಾರೆ. ಹನೀಫ್ ರವರಿದ್ದಾರೆ. ನಮ್ಮ ನರಿಗಾನ ಗ್ರಾಮ ಪಂಚಾಯತ್ ಸದಸ್ಯರಾದ ಶೇಖಪ್ಪನವರಿದ್ದಾರೆ. ಮಾರ್ಷಲ್ ಡಿಸೋಜಾರ್ ಅವರಿದ್ದಾರೆ. ನಮ್ಮ ಕಿಸಾನ್ ಘಟಕದ ಅಧ್ಯಕ್ಷರಾಗಿರುವಂಥ ಅರುಣ್ ರವರಿದ್ದಾರೆ. ನಮ್ಮ ಬ್ಲಾಕಿನ ಉಪಾಧ್ಯಕ್ಷರಾಗಿರುವಂತಹ ನಮ್ಮ ಜೋಸೆಫ್ ಕುಟಿನಾರ್ ಅವರಿದ್ದಾರೆ. ನಮ್ಮ ಪಜೀರ್ ವಲಯ ಉಪಾಧ್ಯಕ್ಷರಾಗಿರುವಂಥ ಕುಂಜಾಕನವರಿದ್ದಾರೆ. ಸಮೀರ್ ಪಜೀರ್ ಅವರಿದ್ದಾರೆ. ನಮ್ಮ ನರಿಗಾನ ವಲಯಾಧ್ಯಕ್ಷರಾಗಿರುವಂಥ ಹನೀಫ್ ರವರಿದ್ದಾರೆ. ಅದೇ ರೀತಿ ಹಿರಾ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರುವಂಥ ಮೊಯ್ದೀನ್ ಕುಂಜಿ ಅವರಿದ್ದಾರೆ. ಬಶೀರ್ ಕೋಟಕಾಣಿ ಅವರಿದ್ದಾರೆ. ಅನಿಲ್ ರವರಿದ್ದಾರೆ. ಆರಿಫ್ ರವರು, ಸತ್ತಾರ್ ರವರು, ಅರುಣ್, ನಮ್ಮ ಸುಂದರ್ ಪೂಜಾರಿ ಅವರು, ಯೂಸುಫ್ ನಡುಪದವರು, ರಹಮಾನ್ ಚಂದ ಇತ್ಲು, ಕುಡಿಚ ನರಿಂಗಾನ, ವಿರಾಜ್ ಪಜೀರು ಸಹಿತ ನಮ್ಮ ಅಶ್ರಫ್ ಸಹಿತ ಎಲ್ಲ ಯಾಕೂಬ್ ಬುದಂಗಾರ್ ಸಹಿತ ಇರತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ, ಹಮೀದ್ ಪಜೀರ್, ಕಿರಣ್ ನಮ್ಮ ಕಾಯರ್ಗೋಳಿ ಕಿರಣ್, ಮತ್ತು ನಮ್ಮ ಪಜೀರ್ ಶೇಖರ್ ಬೀಜಗುರಿಯವರು, ಆಮೇಲೆ ಪ್ರತಿಯೊಬ್ಬರನ್ನು ಕೂಡ ಸ್ವಾಗತಿಸುತ್ತಾ ಹಮೀದ್ ಪಟ್ಟೋರಿ ಸಹಿತ ಇರತಕ್ಕಂಥ ನಮ್ಮ ಪಾಣೆಯಲ ಮೊಹಮ್ಮದ್ ರವರು ಪ್ರತಿಯೊಬ್ಬರನ್ನು ಕೂಡ ಸ್ವಾಗತಿಸುತ್ತಾ ಈ ಒಂದು ಮೌನ ಪ್ರತಿಭಟನಾ ಕಾರ್ಯಕ್ರಮ 10 ಗಂಟೆಯಿಂದ 12 ಗಂಟೆ ತನಕ ನಾವು ಇಲ್ಲಿ ಮೌನವಾಗಿ ಕೂತ್ಕೊಂಡು ರಾಹುಲ್ ಗಾಂಧಿಯವರ ಜೊತೆಗೆ, ರಾಹುಲ್ ಗಾಂಧಿಯವರು ಏಕಾಂಗಿ ಅಲ್ಲ, ನಾವೆಲ್ಲರೂ ಕೂಡ ಇದ್ದೇವೆ ಅನ್ನತಕ್ಕಂಥ ಸಂದೇಶವನ್ನು ಮುಡಿಪಿನ ಮೂಲಕ ನಾವು ಕೊಡ್ತಾ ಇದ್ದೇವೆ. ರಾಹುಲ್ ಗಾಂಧಿಯವರು ಮತ್ತೆ 24ರಂದು 2024ನೇ ಇಸವಿಗೆ ಈ ರಾಷ್ಟ್ರದ ಪ್ರಧಾನಿ ಆಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯ ಇಲ್ಲ ಅನ್ನತಕ್ಕಂಥ ಸಂದೇಶವನ್ನು ನಾವು ಇಲ್ಲಿ ಮುಡಿಪು ಬ್ಲಾಕ್ ಕಾಂಗ್ರೆಸ್ಗೆ ಮೌನ ಪ್ರತಿಭಟನೆ ಮೂಲಕ ಸಾರುತ್ತಾ ಇದ್ದೇವೆ.
ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದವರಿಗೆ ಪ್ರಥಮತವಾಗಿ ನಿಮಗೆ ಸ್ವಾಗತವನ್ನು ಬಯಸ್ತಾ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಆದೇಶದ ಮೇರೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ಅನುಮತಿಯ ಮೇರೆಗೆ ಇವತ್ತು ನಾವು ಮುಡಿಪು ಬ್ಲಾಕಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ರಾಹುಲ್ ಗಾಂಧಿ ಎಂಬ ಒಬ್ಬ ಸಂಸತ್ತರಾಗಿ ಈ ಭಾಗದ ಯುವಕರ ಮತ್ತು ಬಡವರ ಒಬ್ಬ ಕಣ್ಮಣಿಯಾಗಿ ಇವತ್ತು ಅವರನ್ನು ಸಂಸತ್ತಿನಿಂದ ಅನರ್ಹಗೊಳಿಸಿದಂಥ ಅದರ ವಿರುದ್ಧ ನಾವು ಇವತ್ತು ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇಂಥ ವಿಚಾರಗಳು ಭಾಳಷ್ಟು ಆಗಿದೆ. ಇದಕ್ಕಿಂತ ದೊಡ್ಡ ದೊಡ್ಡ ವಿಚಾರಗಳಾದರೂ ಕೂಡ ಈ ಬಿ ಜೆ ಪಿ ಸರ್ಕಾರದ ಕುಮ್ಮಕ್ಕಿನಿಂದ ಇವತ್ತು ಅನರ್ಹಗೊಳಿಸುವಂಥ ಪ್ರಥಮ ಆದ್ಯತೆಯನ್ನು ಕೊಟ್ಟಂಥ ಒಂದು ಸರ್ಕಾರ ಇದ್ದರೆ ಅದು ಬಿ ಜೆ ಪಿ ಸರ್ಕಾರ. ನಾವು ಇವತ್ತು ರಾಹುಲ್ ಗಾಂಧಿಯೊಟ್ಟಿಗೆ ನಾವೆಲ್ಲ ಇಡೀ ಬ್ಲಾಕ್ ಮಟ್ಟದಿಂದ ಹಿಡಿದು ಇಡೀ ರಾಜ್ಯ ಮಟ್ಟದ ದೇಶ ಮಟ್ಟದವರೆಗೆ ನಾವೆಲ್ಲ ಒಟ್ಟಿಗೆ ಇದ್ದೇವೆ, ನೀವು ಒಬ್ಬರಲ್ಲ, ನಿಮ್ಮೊಟ್ಟಿಗೆ ನಾವು ಕೂಡ ಇದ್ದೇವೆ ಅಂತೇಳಿ ಸಂದೇಶವನ್ನು ಕೊಡಲಿಕ್ಕೆ ನಾವು ಇವತ್ತು ಮೌನ ಪ್ರತಿಭಟನೆಯನ್ನು ಆಚರಿಸಿದ್ದೇವೆ. ಆದ್ದರಿಂದ ಇದನ್ನು ಕೂಡಲೇ ಅನರ್ಹಗೊಳಿಸಿದಂಥ ಈ ಅನುಮತಿಯನ್ನು ಕೂಡಲೇ ಹಿಂಪಡೆಯಬೇಕು. ಅದು ಕೋರ್ಟು ಆದೇಶದ ಮೇರೆಗೆ ಆಗಿದೆ. ಇವತ್ತು ಕೋರ್ಟು ಕೂಡ ಇದನ್ನು ಮನ್ನಣೆ ತಗೊಂಡು ಅದನ್ನು ಅನುಮತಿಯನ್ನು ಕೊಡಬೇಕಂತೆಲ್ಲ ನಾವೆಲ್ಲ ಮುಡಿಪು ಬ್ಲಾಕ್ ವತಿಯಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ, ಮೌನವಾಗಿ ಆಚರಿಸ್ತಾ ಇದ್ದೇವೆ. ಇದಕ್ಕೆಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮ ನಮಗೆ ಸಹಕಾರ ಕೊಡ್ತದೆ. ಇದನ್ನೆಲ್ಲ ವಿಸ್ತಾರವಾಗಿ ಮಾಡಬೇಕಂತೆಲ್ಲ ಈ ಮೂಲಕ ನಾನು ವಿನಂತಿಸ್ತೇನೆ. ಇವತ್ತು ರಾಜ್ಯದಾದ್ಯಂತ ನಡೀತಕ್ಕಂಥ ಮೌನ ಪ್ರತಿಭಟನೆಯ ಅಂಗವಾಗಿ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಶಾಂತ್ ಕಾಜವರವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಒಂದು ಮೌನ ಪ್ರತಿಭಟನೆ ಇವತ್ತು ಯಶಸ್ವಿಗೊಳ್ತಾ ಇದೆ. ಬಹಳಷ್ಟು ಬೆಂಬಲಗಳು ಕೂಡ ಸಿಗ್ತಾ ಇದೆ. ಇವತ್ತು ಪ್ರಾಮುಖ್ಯವಾದಂಥ ವಿಷಯ ಏನು ಅಂತೇಳಿದರೆ, ನಮ್ಮೆಲ್ಲರ ನೆಚ್ಚಿನ ನಾಯಕ ದಿವಂಗತ ಪ್ರಧಾನಮಂತ್ರಿಯವರ ಸುಪುತ್ರರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಈ ದೇಶದ ಒಬ್ಬ ಯುವ ಸಂಸತ್ ಸದಸ್ಯರಾಗಿ ಬಹಳಷ್ಟು ಅನುಭವಿ ಉತ್ತಮ ವಿಚಾರಗಳನ್ನು ಪಾರ್ಲಿಮೆಂಟಲ್ಲಿ ಮಂಡಿಸುವ ಮುಖಾಂತರ ಇವತ್ತು ಜನವಿರೋಧಿ ನೀತಿಗಳು ಬಿ ಜೆ ಪಿದ್ದು ಏನಿದೆ ಅದನ್ನೆಲ್ಲವನ್ನು ಕೂಡ ಜನರಿಗೆ ತಿಳಿಯಪಡಿಸುವ ಮುಖಾಂತರ ಈ ಬಿ ಜೆ ಪಿ ಸರ್ಕಾರದಲ್ಲಿರ್ತಕ್ಕಂಥ ಜನ ವಿರೋಧಿ ನೀತಿಗಳನ್ನು ಇವತ್ತು ಹಾಗೆ ಈ ಆಡಳಿತ ನಡೆಸ್ತಕ್ಕಂಥ ಪಕ್ಷದ ಮೇಲೆ ಏರಿದಂಥ ಕೆಲವೊಂದು ವಿಚಾರಗಳನ್ನು ಜನರಿಗೆ ಪಾರ್ಲಿಮೆಂಟಲ್ಲಿ ತಿಳಿಸಿದಂಥ ಒಂದು ಅತ್ಯುತ್ತಮ ವ್ಯಕ್ತಿತ್ವ ಶ್ರೀಯುತ ರಾಹುಲ್ ಗಾಂಧಿಯವರು. ಅವರನ್ನು ಈ ವಿಚಾರಗಳನ್ನು ಅವರ ಮಂಡನೆಯನ್ನು ಮಾಡಿಸಿದಂಥ ಸಂದರ್ಭದಲ್ಲಿ ಅವರ ವಿಚಾರಗಳನ್ನು ಎತ್ತಿಕೊಂಡು ಇವತ್ತು ಬಿ ಜೆ ಪಿ ಸರ್ಕಾರದ ಒಂದು ಕುಮ್ಮಕ್ಕಿನಿಂದ ಅವರಿಗೆ ಸಂಸತ್ ಸದಸ್ಯ ಸ್ಥಾನವನ್ನು ಅನರ್ಹಗೊಳಿಸಿ ಅವರಿಗೆ 2 ವರ್ಷದ ಶಿಕ್ಷೆಯನ್ನು ಕೂಡ ವಿಧಿಸಬೇಕೆನ್ನುವಂಥ ಒಂದು ಆ ಮಾರ್ಗ ರೂಪದಲ್ಲಿ ಇವತ್ತು ಬಿ ಜೆ ಪಿ ಸರ್ಕಾರ ಒಂದು ಕುಮ್ಮಕ್ಕನ್ನು ಮಾಡ್ತಾ ಇದೆ. ಈ ಎಲ್ಲ ವಿಚಾರಗಳನ್ನು ಕಂಡಂಥ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ರಾಜ್ಯದಾದ್ಯಂತ ಮೌನ ಪ್ರತಿಭಟನೆಯನ್ನು ಮಾಡಬೇಕು. ಇವತ್ತು ಏನು ಸತ್ಯತೆ ಇದೆ ಅದು ಜನರಿಗೆ ತಿಳಿಬೇಕು. ಸತ್ಯತೆಯ ವಿರುದ್ಧ ಮಾತಾಡಿದಂಥ ವ್ಯಕ್ತಿಯನ್ನು ಈ ರೀತಿ ಅನರ್ಹಗೊಳಿಸಿರುವುದು ಸಂಸತ್ತಿನಲ್ಲಿ ಇದು ನಮ್ಮ ದೇಶದ ಇತಿಹಾಸದಲ್ಲೇ ಈ ವಿಷಯಕ್ಕೆ ಮೊದಲು ಅಂತೇಳಿ ನಾವು ಹೇಳ್ತಾ ಇದ್ದೇವೆ. ಆಡಳಿತ ಪಕ್ಷ ವಿರೋಧ ಪಕ್ಷಗಳು ಇವತ್ತು ವಿಚಾರಗಳನ್ನು ಜನರಿಗೆ ತಿಳಿಸಬೇಕಾಗಿದೆ. ವಿರೋಧ ಪಕ್ಷಗಳು ಆಡಳಿತ ಪಕ್ಷಗಳು ಜನರ ವಿರೋಧಿಯಾಗಿ ಕೆಲಸ ಮಾಡಿದಾಗ ಅದನ್ನು ಎಚ್ಚೆತ್ತಾಗಿ ವಿರೋಧ ಪಕ್ಷಗಳು ಇವತ್ತು ತಿಳಿಸಬೇಕಾಗ್ತದೆ. ಆ ನೆಲೆಯಲ್ಲಿ ಇವತ್ತು ರಾಹುಲ್ ಗಾಂಧಿಯವರು ಜನರಿಗೆ ವಿರೋಧ ಪಕ್ಷದ ನಾಯಕನಾಗಿದ್ದುಕೊಂಡು ಇವತ್ತು ಪಾರ್ಲಿಮೆಂಟಲ್ಲಿ ಆ ವಿಷಯವನ್ನು ತಿಳಿಸೋಕ್ಕೋಸ್ಕರ ಅವರಿಗೆ ಕೊಡುವಂಥ ಈ ಒಂದು ವಿಚಾರದ ಮಟ್ಟದಲ್ಲಿ ಇವತ್ತು ಅವರಿಗೆ ಯಾವುದೇ ರೀತಿಯ ಶಿಕ್ಷೆಗಳನ್ನು ಒಳಪಡಿಸಬಾರ್ದು, ಸತ್ಯಕ್ಕೆ ಜಯ ಇದೆ ಎನ್ನುವಂತಹ ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ನಾವೆಲ್ಲರೂ ಸೇರಿಕೊಂಡು ರಾಜ್ಯದಾದ್ಯಂತ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಸಂಪೂರ್ಣವಾದಂಥ ಬೆಂಬಲ ಇವತ್ತು ಗ್ರಾಮ ಮಟ್ಟದಿಂದಲೇ ಸಿಕ್ಕಿದೆ. ಭವಿಷ್ಯದ ನಾಯಕರಾಗಿ ರಾಹುಲ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಆಗಬೇಕು ಎನ್ನುವಂಥ ಇಚ್ಛೆ ಇವತ್ತು ಜನಸಾಮಾನ್ಯರಿಗೆ ಕೂಡ ಮೂಡಿ ಬಂದಿದೆ ಎನ್ನುವಂಥ ನೆಲೆಯಲ್ಲಿ ನಾವೆಲ್ಲರೂ
ಅವರಿಗೆ ಜೈಕಾರವನ್ನು, ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ, ನಮ್ಮೆಲ್ಲರ ಪರವಾಗಿ ಜೈಕಾರವನ್ನು ಕೂಗಿಕೊಂಡು ಈ ಮೌನ ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ. ಮೌನ ಪ್ರತಿಭಟನೆಯನ್ನು ನಾವು ನಡೆಸ್ತಾ ಇದ್ದೇವೆ. ಅಹಿಂಸಾತ್ಮಕವಾಗಿ ಈ ಹೋರಾಟವನ್ನು ನಾವು ನಡೆಸ್ತಾ ಇದ್ದೇವೆ. ಒಂದು ದೇಶ ಸುಸೂತ್ರವಾಗಿ ನಡೆಯಬೇಕಿದ್ದರೆ ಅಲ್ಲಿ ಪ್ರೀತಿ ವಿಶ್ವಾಸ ಇರಬೇಕು, ಸಂವಿಧಾನದ ಆಶಯಕ್ಕೆ ಪೂರಕವಾಗಿರಬೇಕು, ಸಾಮರಸ್ಯತೆ ಇರಬೇಕು, ಸೌಹಾರ್ದತೆ ಇರಬೇಕು. ಒಂದು ಸರ್ಕಾರ ಮತ್ತು ಪ್ರತಿಪಕ್ಷಗಳ ನಡುವೆ ಒಂದು ಒಮ್ಮತದ ಒಂದು ನಿರ್ಧಾರ ಇರಬೇಕು. ಇವೆಲ್ಲವನ್ನು ಬಿಟ್ಟು ಇವತ್ತು ಪ್ರಜಾಪ್ರಭುತ್ವದ ಒಂದು ಆಶಯಕ್ಕೆ ವಿರುದ್ಧವಾಗಿ, ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಇವತ್ತು ಈ ಒಂದು ಪ್ರಜಾಪ್ರಭುತ್ವದ ಅಂದರೆ ಪ್ರತಿಪಕ್ಷದ ಧ್ವನಿಯನ್ನು ಹತ್ತಿಕ್ಕತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ರಾಹುಲ್ ಗಾಂಧಿಯವರ ಏನು ಪ್ರತಿಪಕ್ಷ ನಾಯಕನ ಕೆಲಸ ಮಾಡ್ತಿದ್ರು ಅವರ ಒಂದು ಧ್ವನಿಯನ್ನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡೋ ಮೂಲಕ ಇವತ್ತು ಒಂದು ರೀತಿಯ ಅರಾಜಕತೆಯನ್ನು ಸೃಷ್ಟಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಮೌನವಾಗಿ ಈ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದೇವೆ.